ನಾವು ಇವತ್ತು ಮಾತಾಡ್ತಾ ಇರೋದು ಹಿರಿಯ ರಾಜಕಾರಣಿ ಮುತ್ಸದ್ದಿ ಬಜ್ಪೇಯಿ ಅಬ್ದುಲ್ ಖಾದರ್ ಮೊಯ್ದೀನ್ ಇವರು 81 ವರ್ಷ ಪ್ರಾಯದಲ್ಲಿ ಇವತ್ತು ನಿಧನರಾದರು. ಸೊ ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಶ್ರದ್ಧಾಂಜಲಿ ವಿಷಯವಾಗಿ ಮಾತಾಡ್ತಾ ಇದ್ದೇವೆ. ಮೊಹಮ್ಮದ್ ಕುಳಾಯಿ, ಹಿರಿಯ ಸಾಹಿತಿ ಮೊಹಮ್ಮದ್ ಕುಳಾಯಿ ಅವರೊಂದಿಗೆ. ಮೊಹಮ್ಮದ್ ಕುಳಾಯಿ ಅವರ ನಮಸ್ಕಾರ. ನಮಸ್ಕಾರ. BA ಮೊಯ್ದೀನ್ ಅವರ ನಿಧನದ ವಿಷಯದಲ್ಲಿ ಮತ್ತು ಅವರ ಕುರಿತಂತೆ ಏನು ಹೇಳಿಕೆ ಬಯಸ್ತೀರಿ? ಅವರ ಕುರಿತು ಹೇಳುವುದಂತಾದ್ರೆ, ನಾನೊಂದು 3 ವರ್ಷದಿಂದ ಅವರ ಬಗ್ಗೆ ಒಂದು ಅರ್ಥಕಥನ ಬರೀಬೇಕು ಅಂತ ಪ್ರಯತ್ನಿಸ್ತಾ ಇದ್ದೆ. ಬಹಳಷ್ಟು ಸಲ ಅವರನ್ನು ಭೇಟಿಯಾದಾಗಲೂ ಅವರು ಒಪ್ಕೊಳ್ಳಿಲ್ಲ. ನನ್ನದು ಎಂತೂ ಬರೆಯುದು ಮಾರಾಯ, ನಾನು ಏನ್ ಮಾಡಿದ್ದೀನಿ ಬರೀಲಿಕ್ಕೆ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಆದ್ರೆ ನಾನು ಬೆನ್ನು ಬೀಳಲಿಲ್ಲ. ಒಂದಿನ 1 ವರ್ಷ ಕಳೆದ ಮೇಲೆ ಹೋದಾಗ ಹೇಳಿದ್ರು, ಅದು BM ಹನೀಫ್ ಬೆಂಗಳೂರಿಂದ ಬರೀತೇನೆ ಅಂತ ಹೇಳಿದ್ದಾರೆ ಮಾರಾಯ ಅಂತ ಹೇಳಿದ್ರು. ಆದ್ರೆ ನಾನು ಅದನ್ನು ಕೈ ಬಿಟ್ಟೆ. ಅನಂತರ 1 ವರ್ಷ ಆದ್ರೂ ಪುಸ್ತಕ ಬರೋದು ಕಾಣೋದಿಲ್ಲ. ಮತ್ತೆ ಒಂದ್ ದಿವಸ ಹನೀಫ್ ನನಗೆ ಫೋನ್ ಮಾಡಿದ, ನಾವು ಬಹಳ ಪ್ರಯತ್ನ ಪಟ್ಟಿದ್ದೇವೆ, ಮೊಯ್ದೀನ್ ಹತ್ರ ಹೋಗಿ ವಿಡಿಯೋ ತಕೊಂಡು ಹೋಗಿ ಅವ್ರ ಹತ್ರ ಮಾತಾಡ್ಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಅವ್ರಿಗೆ ಏನೂ ಹೇಳ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ರು ನನ್ನದೆಂತದ್ದು ಬರೆಯುದು ಮಾರಾಯ ಅಂತ ಹೇಳ್ತಾರೆ. ಮತ್ತೆ ಒತ್ತಾಯ ಮಾಡಿದ್ರೆ, ನೋಡ ಇನ್ನೊಮ್ಮೆ ನೋಡುವ, ಸ್ವಲ್ಪ ದಿವಸ ಹೋಗ್ಲಿ ಅಂತ ಹೇಳ್ತಾ ಇದ್ರು ಹೇಳಿದ ಹನೀಫ್ ಜೊತೆ ನಮ್ಮ ಕಾರ್ಟೂನಿಸ್ಟ್ P. ಮೊಹಮ್ಮದ್ ಕೂಡ ಮಾತಾಡಿದ. ಅವರು ಅವತ್ತು ಹೇಳಿದ್ದೇನೆಂದ್ರೆ, ನಮ್ಮಿಂದ ಬರೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರೇನು ಹೇಳ್ತಾ ಇಲ್ಲ, ನೀವು ಅವರು ಪ್ರಯತ್ನಿಸಿ, ನಿಮ್ಗೆ ಖಂಡಿತ ಸಾಧ್ಯ ಇದೆ ಅಂತ ಹೇಳಿದ. ಹಾಗೆ ನಾನು BM ಮೊಯ್ದೀನ್ಗೆ ಫೋನ್ ಮಾಡಿದೆ. ಅವ್ರು ಬೆಂಗಳೂರಲ್ಲಿ ಇದ್ರಲ್ಲ. ಹೀಗೆ ಹನೀಫ್ ಹೇಳಿದ್ರು, ನಾವು ಬೆಂಗಳೂರಿಗೆ ಬರ್ತೇವೆ, ನಿಮ್ಮ ಮನೆಯಲ್ಲಿ 1-2 ದಿವಸ ಇರ್ತೇವೆ ನಾವು, ನೀವೆಲ್ಲ ನಮ್ಗೆ ಹೇಳ್ಬೇಕು ಅಂತ. ಅದಕ್ಕೆ ಬೆಂಗಳೂರಿಗೆ ಬರೋದು ಬೇಡ, ನಾನು ಬರುವ ವಾರ ಮಂಗಳೂರಿಗೆ ಬರ್ತೇನೆ, ಅಲ್ಲಿ ಸಿಗ್ತೇನೆ ಅಂತ ಹೇಳಿದ್ರು. ಹಾಗೆ ನಾನು ಮತ್ತು BA ಮೊಹಮ್ಮದ್ ಅಲ್ಲಿ ಅವರ ಮನೆಗೆ ಹೋಗಿ ಅವರನ್ನು ಮಾತಾಡಿಸಿದಾಗ್ಲೂ ಅವ್ರು ಹೇಳಿದ್ದು ಒಂದೇ, ನಾನು ಎಂತ ಮಾಡಿದ್ದೇನೆ, ನಾನು ಏನು ಮಾಡ್ಲಿಲ್ಲ ಮಾರಾಯ, ನಾನು ಎಂತ ಹೇಳುದು, ನನ್ನ ಬದುಕಿನ ಬಗ್ಗೆ ಎಂತ ಹೇಳಿದ್ದು ನಾನು ಅಂತ ಹೀಗೆ ಅವ್ರು ನಮ್ಮನ್ನು ಸಾಗಾಕ್ಲಿಕ್ಕೆ ನೋಡಿದ್ರು. ಆಗ ನಾನು ಅವರಿಗೆ ಮನದಟ್ಟು ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನ ಕಥೆ ನಿಮಗಾಗಿ ಬರೀತಾ ಇರೋದಲ್ಲ, ಸಮಾಜಕ್ಕಾಗಿ, ಮತ್ತು ಅದರಿಂದ ನಿಮ್ಮ ಆದರ್ಶ ನಮ್ಮ ಇನ್ನ ಪೀಳಿಗೆಗೆ ನಮ್ಗೆ ಬೇಕಾದವು ಹೇಳಿ ಬಹಳಷ್ಟು ಹೇಳಿ ಮನವೊಲಿಸಿದಾಗ 5 ನಿಮಿಷ ಸುಮ್ಮನೆ ಕೂತವರು, ಸರಿ ನಾಳೆ ಬನ್ನಿ, ನೀವು ಇಲ್ಲಿ ಬೇಡ, ಇಲ್ಲಿ ಮಂಗಳೂರಿನ ಅವರ ಫ್ಲಾಟ್ ಅಲ್ಲಿ ಬೇಡ, ನಮ್ಮ ಬಜ್ಪೆ ಮನೆಗೆ ಹೋಗೋಣ, ಅಲ್ಲಿ ಯಾರಿಲ್ಲ, ಅಲ್ಲಿ ಕೂತ್ ಮಾತಾಡೋಣ ಅಂತ ಹೇಳಿ. ಹಾಗೆ ಮರುದಿನ ಬೆಳಿಗ್ಗೆ ನಾವು ಅವರದ್ದೇ ಕಾರ್ನಲ್ಲಿ ಅವರ ಬಜ್ಪೆ ಮನೆಗೆ ಹೋಗಿದ್ವಿ. ಅಲ್ಲಿ ಅವರು ಫಸ್ಟಿಗೆ ಏನು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ, ಮಾತೇ ಬರ್ತಾ ಇಲ್ಲ, ಅವ್ರ ಮನೆಯಿಂದ ಏನ್ ಬರ್ತಾ ಇಲ್ಲ. ನಾವು ಪ್ರಾರಂಭದಲ್ಲಿ ಅವರ ಬಾಲ್ಯದ ಬಗ್ಗೆ ಕೇಳಿದಾಗ ಸ್ವಲ್ಪ ವಿಷಯ ಆಯ್ತು ಅವರಿಗೆ, ನೆನಪು ಬಂದು ಮುಕ್ಕಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಅವರು ನಮ್ಗೆ 2 ದಿನ ಇಡೀ ದಿನ ಮತ್ತೆ ಅರ್ಧ ದಿನ 5 ದಿನ ಅವರೆಲ್ಲವನ್ನೂ ಅವರು ಬಿಚ್ಚಿಟ್ರು. ಅವರ ನೋವುಗಳನ್ನು, ಅವರ ರಾಜಕೀಯ, ಅವರ ಸಾಮಾಜಿಕ, ಮತ್ತೆ ಅವರ ಬಾಲ್ಯ, ಅವರ ಶಿಕ್ಷಣ, ಪ್ರತಿಯೊಂದನ್ನು ಅಂತ ಹೇಳಿದ್ರೆ ಅಕ್ಷರಶಃ ಅವರು ಅದನ್ನು ಇರಿಸಿಟ್ರು. ಆದ್ರೆ ಎಲ್ಲಿಯೂ ಅವರು ನಾನು ಯಾರಿಗೆ ಉಪಕಾರ ಮಾಡಿದ್ದೇನೆ, ನಾನು ಸಮಾಜಕ್ಕೆ ಸೇವೆ ಮಾಡಿದ್ದೇನೆ, ಅಥವಾ ನಾನೇನಾದರೂ ಮಾಡಿದ್ದೇನೆ ಅಂತ ಹೇಳಿದಂತಹ ವಿಷಯ ಹೇಳಿಲ್ಲ. ಅದನ್ನು ನಾನು ಕೇಳಿದೆ, ನೀ ಇಷ್ಟು ಹೆಣ್ಮಕ್ಳಿಗೆ ಈಗ ಲಂಡನ್ ನಲ್ಲಿ ಇವರು ಸೀಟು ಕೊಟ್ಟು ಕಲಿತ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನರಿಗೆ ನೀವು ಹೀಗೆ ಮಾಡಿದ್ದೀರಿ, ಸಮಾಜ ಸೇವೆ ಮಾಡಿದ್ದೀರಿ, ಅದೆಲ್ಲ ನನ್ನ ಕರ್ತವ್ಯ ಮಾರಾಯ. ನಾನು ಅಧಿಕಾರದಲ್ಲಿದ್ದಾಗ ಅದು ಸೇವೆ ಅಲ್ಲ, ಅದು ನನ್ನ ಕರ್ತವ್ಯ, ನಾನು ಮಾಡಿದ್ದೇನೆ. ಅದನ್ನೆಲ್ಲ ನಾನು ಹೇಳಿಕೊಂಡ್ರೆ ಜನ ನಾನು ಮುಖಕ್ಕೆ ಉಗ್ಗಿತಾರೆ, ಅದು ಹೇಳಿಕೊಳ್ಳುವಂತದ್ದಲ್ಲ. ಈಗ ನಾನು ಹೇಳ್ತಾ ಇರೋದು ನನ್ನ ಬದುಕಿನ ನೋವು, ನನ್ನ ಜೀವನದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ನನ್ನ ಬದುಕಿನ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ, ಬಹಳ ಇದು ನೀವು ಆ ಪುಸ್ತಕ ಓದಿದ್ರೆ ಗೊತ್ತಾಗುವ ಒಂದೇ ಒಂದು ಕಡೆ ಅವರು ಮಾಡಿದ ಸೇವೆಯ ಬಗ್ಗೆ, ಅವರು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ, ಅವರಿಗೆ ಸಿಕ್ಕಿದ ಪ್ರಶಸ್ತಿಯ ಬಗ್ಗೆ ಅವ್ರು ಹೇಳ್ಕೊಂಡಿಲ್ಲ. ಎಲ್ಲರಿಗೆ ಅಂದ್ರೆ ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿದ ಬಗ್ಗೆ ಕೇಳಿದಕ್ಕೆ ಅವರನ್ನು ಒಪ್ಕೊಳ್ಳಿಲ್ಲ, ಅದನ್ನು ಬರಿಬೇಡಿ ಅಂತ ಹೇಳಿದ್ರು. ಮತ್ತೆ ಅದನ್ನು ನಾವು ನಮ್ಮ ಮಾತಿನಲ್ಲಿ ನಾವು ಅದನ್ನು ತಂದಿದ್ದೇವೆ. ಅಷ್ಟು ಪ್ರಾಮಾಣಿಕ, ಅಷ್ಟು ಮುಗ್ಧ ಜನ, ಮತ್ತು ಎಲ್ಲರಿಗೂ ಒಳ್ಳೇದಾಗ್ಬೇಕು, ಇಲ್ಲಿ ಸೌಹಾರ್ದ ನೆಲೆ ನಿಲ್ಬೇಕು, ಇಂಥ ಬಹಳ ಮಾನವೀಯ ನೆಲೆಯಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಿಮ್ಗೆ ಅದು ಪುಸ್ತಕ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುವುದು, ಒಂದು ಬಹಳ ಬೇರೆ ಯಾವುದೇ ಜೀವನ ಚರಿತ್ರೆ ಅಥವಾ ಆತ್ಮಕಥನದಂತಹ ಒಂದು ಪುಸ್ತಕ ಅಲ್ಲ ಅದು. ಎಲ್ರಿಗೂ ಒಂದು ಮಾರ್ಗದರ್ಶನ ಆಗುವಂತಹ, ಮತ್ತೆ ಈ ರಾಜಕೀಯ, ಇಂದಿನ ರಾಜಕೀಯವು ಯಾವ ರೀತಿ ಇದೆ ಮತ್ತು ಅವರು ನಡೆದುಕೊಂಡು ಬಂದ ರಾಜಕೀಯ ಯಾವ ರೀತಿ ಇತ್ತು. H. ಪಾಟೀಲ್ ಸಂಪುಟದಲ್ಲಿ ಅವರು
ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಹೌದು. ಆಗ ಜೆ.ಎಚ್. ಪಾಟೀಲ್ ಯಾವ್ದು ಒಂದು ಇದಕ್ಕ ಅವ್ರದ್ದು ಸರ್ಕಾರ ಬೀಳುವಂತ ಸ್ಥಿತಿಯಲ್ಲಿ ಅವರು ಬಿಜೆಪಿ ಜೊತೆಗೂ ಏನೋ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಆಗ ಇವರು ಅಲ್ಲಿಂದ ರಾಜೀನಾಮೆ ಕೊಟ್ಟು ಬರ್ತಾರೆ ಜೆ.ಎಚ್. ಪಾಟೀಲ್ಗೆ. ನಿಮ್ಮ ಈ ನಿಲುವು ಸರಿಯಲ್ಲ, ನಾನು ನಿಮ್ಮ ನಿಲುವಿಗೆ ವಿರುದ್ಧವಾಗಿದ್ದೇನೆ ಹೊರತು ಜೆ.ಎಚ್. ಪಾಟೀಲ್ಗೆ ಅಲ್ಲ. ರಾಜೀನಾಮೆ ಕೊಟ್ಟು ಅವರು ಹೊರಬರ್ತಾರೆ. ಅವರ ರಾಜೀನಾಮೆ ಕೊಟ್ಟ ಪತ್ರ ಕೂಡ ನಮ್ಮ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಇಂದಿನ ರಾಜಕೀಯ ಹೇಗುಂಟು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಿ. ಈಗ ಇವತ್ತು ಜಗಳ ಆಡಿದವರು ನಾಳೆ ಒತ್ತಾಗಿದಾಗ ಸರ್ಕಾರ ಮಾಡಬೇಕಾದ್ರೆ ಯಾರೊಟ್ಟಿಗೂ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ತಯಾರಿದ್ದಾರೆ. ಆದರೆ ಬೇಮುದಿನ ರಾಜಕೀಯ ಆ ರೀತಿ ಅಲ್ಲ. ಅವರ ರಾಜಕೀಯ ಇಂದಿನ ನಮ್ಮ ರಾಜಕಾರಣಿಗಳಿಗೆ ಮಾದರಿ ಆಗಬೇಕು. ಅದಕ್ಕೆ ಪೂರಕವಾದಂತಹ ಅಂಶಗಳೆಲ್ಲ ಪುಸ್ತಕಗಳಿವೆ. ಎಲ್ಲರೂ ಓದ್ಬೇಕು. ಒಂದು ವಿಷಯ ಇಲ್ಲಿ ಮೊಹಮ್ಮದ್ ಕುಳಾಯ್ ಅವರೇ, ಹೇಳಿ. ನೀವು ಅದರ ಪುಸ್ತಕದಲ್ಲಿ ಅಕ್ಷರ ರೂಪದಲ್ಲಿ ದಾಖಲೆ ಮಾಡಿದಿರಿ, ಆದ್ರೆ ಅವರ ಮಾತನ್ನ ದೃಶ್ಯ ಮಾಧ್ಯಮದಲ್ಲಿ ದಾಖಲೆ ಮಾಡುವ ಪ್ರಯತ್ನ ಏನಾದ್ರೂ ಆಗಿದೆ ಅಂತ? ಇಲ್ಲ, ಅದೇ ನಾವು ಮಾಡಿದ ತಪ್ಪು. ಆದ್ರೆ ನಾವು ಅದನ್ನು ರೆಕಾರ್ಡ್ ಮಾಡಿದ್ದೇವೆ. ದೃಶ್ಯ ಮಾಧ್ಯಮ ಅಲ್ಲ, ಅವರ ಮಾತನ್ನು ರೆಕಾರ್ಡ್ ಮಾಡಿದ್ದೇವೆ ನಮ್ಗೆ ಪ್ರೂಫ್ಗಾಗಿ. ಅದು ನಮ್ಮ ಹತ್ರ ಇದೆ, ಅದೆಲ್ಲ ಇದೆ ನಮ್ಮ ಹತ್ರ. ಮಾತ್ರ ವಿಡಿಯೋ ಮಾಡ್ಲಿಲ್ಲ ನಾವು. ಅದು ಮಾಡಿದ್ರೆ ನಾವು ದೊಡ್ಡ ತಪ್ಪು. ಮಾತ್ರ ಅದು ಸಮಸ್ಯೆ ಇತ್ತು ಮಾಡ್ಲಿಕ್ಕೆ. ಕಡಿಮೆ ಅಂದ್ರೆ ನಾವು ಒಂದು ತಿಂಗಳು ಅವರ ಹಿಂದೆ ಬಿದ್ದಿದ್ದೇವೆ. ಎಲ್ಲ ಬರ್ದ ಆದ್ಮೇಲೆ ಆಗುವಾಗ ಅವರು ಹಾಸ್ಪಿಟಲ್ ಇದ್ರು, ಹುಷಾರಿಲ್ಲ, ಇಲ್ಲಿ ಮಂಗಳೂರು ಯನಪುರ ಹಾಸ್ಪಿಟಲ್ ಇದ್ರು. ಆಗ ನಾವು ಅದು ಮೊದಲನೇ ದಿವಸ ಹೋಗಿ ಕೇಳಿದ್ದೇವೆ, ನಾವು ಓದಿದ್ದನ್ನು ನಿಮ್ಗೆ ಓದಿ ಬರೆದಿದ್ದನ್ನು ನಿಮ್ಗೆ ಓದಿ ಹೇಳ್ತೇವೆ, ನೀವು ಅದನ್ನು ಕೇಳ್ಬೇಕು ಅಂತ. ಸರಿ, ನಾಳೆ ಬನ್ನಿ ಅಂತ ಹೇಳಿದ್ರು. ಮರುದಿನ ಫೋನ್ ಮಾಡಿದಾಗ ಅವ್ರು ಹಾಸ್ಪಿಟಲ್ ಇದ್ದಾರೆ. ಒಂದು ವಾರ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರು. ಮನೆಗೆ ಅವ್ರು ಹೇಳಿದ್ರು, ನೋಡು ನನ್ನನ್ನು ನಿಮ್ಗೆ ಖಾತ್ರಿ ಆಗ್ಲಿಕ್ಕಿಲ್ಲ, ನೀವು ಪುಸ್ತಕ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಹಾಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಅವರ ಪಕ್ಕ ಕೂತು ಅವರ ಹೆಂಡತಿ, ಅವರ ಮಗ, ಮತ್ತೊಬ್ಬರು ಅವರ ಗೆಳೆಯ, ಮೂವರ ಎದುರು ಕೂತು ಇಡೀ ಪುಸ್ತಕವನ್ನು ಅವ್ರಿಗೆ ಓದಿ ಹೇಳಿದ್ದೇವೆ. ಅದು ಎಷ್ಟು ಅವರಿಗೆ ಪರಿಣಾಮಕಾರಿ ಆಯ್ತು ಅಂದ್ರೆ ಅವರು ಹತ್ಬಿಟ್ರು, ಅಷ್ಟು ಇದಾಯ್ತು ಅವರಿಗೆ. ಹೇಳಿ ಮತ್ತೇನು? ಓಕೆ ಸರ್, ಮೊಹಮ್ಮದ್ ಕುಳಾಯ್ ಅವರೇ, ನಿಮ್ಮ ಭಾವನೆಗಳನ್ನು ಮತ್ತು ಅವರ ಭಾವನೆಗಳನ್ನು ಜೊತೆಗೂಡಿಸಿ ಹೇಳಿದ್ದೀರಿ. ಇಲ್ಲಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮನೋಹರ್ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹಿರಿಯ ರಾಜಕಾರಣಿ ಮುತ್ಸದ್ದಿ B.M. ಮೊಯ್ದೀನ್ ಅವರು ನಿಧನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುರಿತು ನೀವು ಅವರನ್ನ ಕಂಡಂತೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ನನಗೂ ಅವರಿಗೂ 1984ರಿಂದ ಸ್ನೇಹ ಅಂದ್ರೆ ಅವರು ನನ್ನ ಹಿರಿಯರು. ಆದ್ರೆ ನಿರಂತರವಾಗಿ ಒಂದು ಸ್ನೇಹಪೂರ್ವಕ ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ರು. ಹಾಗೆ ಅವರ ಪೂರ್ತಿ ಹೆಸರು ಬಜ್ಪೆ ಅಬ್ದುಲ್ ಖಾದರ್ ಮೊಯ್ದೀನ್, B.A. ಮೊಯ್ದೀನ್. ಹಾಗೆ ಚಿಕ್ಕಮಗಳೂರಿನಲ್ಲಿ ಅವರು ಕೃಷಿಕ ಕುಟುಂಬ, ಮಂಗಳೂರಿನಲ್ಲಿ ಅವರು ಉದ್ಯಮ ನಡೆಸ್ತಾ ಇದ್ರು, ಬೆಂಗಳೂರಿನಲ್ಲಿ ಅವರು BSc ಓದಿದವರು. ಹೀಗೆ ಒಂದು ವೈವಿಧ್ಯಮಯ ವ್ಯಕ್ತಿತ್ವ. ಆದ್ರೆ ಈಗಿನ ರಾಜಕೀಯ ರಂಗಕ್ಕೆ ಅಪರೂಪ ಎನ್ನಬಹುದಾದಂತ ನಿಗರ್ವಿ, ಸರಳ, ಪ್ರಾಮಾಣಿಕ, ಆದ್ರೆ ಇನ್ನೊಂದು ಅಂದ್ರೆ ನೇರ ಮಾತು. ಅವರು ಎಂದೂ ತನ್ನ ಭಾವನೆಗಳನ್ನು ಅವರು ಬಚ್ಚಿಟ್ಟುಕೊಂಡವರಲ್ಲ. ನಡೆನುಡಿಯಲ್ಲಿ ಅವರು ನೇರವಾಗಿ ಇದ್ದದ್ರಿಂದಲೇ ಅನೇಕ ಬಾರಿ ಒಂದಿಷ್ಟು ವಿರೋಧಿಗಳನ್ನು ಕಟ್ಟಿಕೊಂಡದ್ದು ಉಂಟು. ಆದ್ರೆ ಶಾಶ್ವತ ನೆಲೆಯಲ್ಲಿ ಅಪಾರ ಅಭಿಮಾನಿಗಳನ್ನು ಕೂಡ ಅವರು ಹೊಂದಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈಗ ಅವರಿಗೆ 80ರ ಹರೆಯ. ಅವರು 1969ರಲ್ಲಿ ರಾಜಕೀಯ ಪ್ರವೇಶಿಸಿದವರು. ಅಂದ್ರೆ ಈಗ ಸುಮಾರು 50 ವರ್ಷ ಅವರು ಈ ರಾಜಕೀಯ ರಂಗದಲ್ಲಿ ಇದ್ರು. 1978ರ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಹೊಸತನಗಳನ್ನು ನಿರ್ಮಾಣ ಮಾಡಿದ್ರು. ಆ ಸಂದರ್ಭದಲ್ಲಿ ಬಂಟ್ವಾಳ ಕ್ಷೇತ್ರದಿಂದ ಕಾಂಗ್ರೆಸ್ ನಿಂದ ಗೆದ್ದವರು. ವಿಚಿತ್ರ ಅಂದ್ರೆ ಮುಂದಿನ ಸಲ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅವರು ಒಂದಿಷ್ಟು ಪಕ್ಕಾ ಕಾಂಗ್ರೆಸ್ಸಿಗನಾಗಿದ್ರು, ಭ್ರಮ ನಿರಸನಗೊಂಡು ಆಮೇಲೆ ಜನತಾ ಪರಿವಾರ ಸೇರ್ಕೊಂಡ್ರು. ಅಲ್ಲಿಂದ ಅವ್ರಿಗೆ ಬೇರೆ ಬೇರೆ ಅವಕಾಶ ಇತ್ತು. ಮುಂದೆ ಅವರು ವಿಧಾನ ಪರಿಷತ್ ಸದಸ್ಯರಾದ್ರು, ಅಲ್ಲಿ ಸಚೇತಕರಾಗಿ ಒಂದು ಉನ್ನತ ಪರಂಪರೆ ಹಾಕಿಕೊಟ್ರು. ಆ ನಂತರ ಜನತಾ ಸರ್ಕಾರದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಅವರು ಸೇವೆಯನ್ನ 1995ರಿಂದ 99ರವರೆಗೆ ನಡೆಸಿದವರು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಾಗಿದ್ರು. ನನ್ನನ್ನು ಆ ಸಂದರ್ಭದಲ್ಲಿ ಅವರು ಜಿಲ್ಲಾ ಪರಿಸರ ರಕ್ಷಣಾ ಸಮಿತಿಯ ಸರಕಾರಿ ಸಮಿತಿಯ ಸದಸ್ಯರನ್ನಾಗಿ ಕೂಡ ಮಾಡಿದ್ರು. ಅಂದ್ರೆ ಅವ್ರದ್ದೊಂದು ವಿಶೇಷ ಅಂದ್ರೆ ಎಲ್ಲರ ಜೊತೆಗೆ ಆತ್ಮೀಯತೆ. ಅವ್ರ ಸರ್ಕಿಟ್ ಹೌಸ್ಗೆ ಬಂದ್ರೆ ಒಂದು ಸರಳ ಭೋಜನ, ಎಲ್ಲರ ಜೊತೆಗೆ ಆರಾಮವಾಗಿ ಮಾತಾಡೋದು, ಪತ್ರಕರ್ತರ ಬಗ್ಗೆ ಬಹಳ ಅಭಿಮಾನ, ಮಾಧ್ಯಮದ ಬಗ್ಗೆ ಬಹಳ ಗೌರವವನ್ನು ಇಟ್ಟುಕೊಂಡವರು. ಹೀಗೆ ಅನೇಕ ಹೊಸತನಗಳನ್ನು ಹಾಕಿಕೊಟ್ಟು ಇತ್ತೀಚೆಗಷ್ಟೇ ಅವರು ತನಗೆ ಆದ ರಾಜಕೀಯ ಅನ್ಯಾಯಗಳ ಬಗ್ಗೆ ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ರು. ಅವರು ನೇರವಾಗಿ ಸ್ಪಷ್ಟವಾಗಿ ಅವರು ತೋಡ್ಕೊಂಡಿದ್ರು.
ಆದ್ರೆ ಒಟ್ಟಿನಲ್ಲಿ ಎಂದೂ ಯಾರಿಗೂ ಅವರು ತೊಂದರೆ ಮಾಡಿದವರಲ್ಲ. ನನಗೆ ತಿಳಿದಂತೆ ನಮ್ಮ ಜಿಲ್ಲೆ ಮಾತ್ರವಲ್ಲ, ನಮ್ಮ ರಾಜ್ಯ ಮಾತ್ರವಲ್ಲ, ನಮ್ಮ ದೇಶ ಓರ್ವ ನಿಗರ್ವಿ, ಸರಳ, ಆದರ್ಶ ರಾಜಕಾರಣಿಯನ್ನು ಈ ನಾಯಕನ ಮೂಲಕ ಕಳ್ಕೊಂಡಿದೆ ಅಂತ ನನಗನಿಸ್ತದೆ. ಓಕೆ, ಇದರ ಜೊತೆಯಲ್ಲಿ ನಾವು ಅವರ ರಾಜಕಾರಣದ ಬದುಕಿನ ಬಗ್ಗೆ ಒಂದಿಷ್ಟು ಮಾತಾಡೋದಾದ್ರೆ, ಅಂದ್ರೆ ಏಳು ಬೀಳುಗಳ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಿಜಕ್ಕಾದ್ರೆ ಅವರು ಯುವ ಕಾಂಗ್ರೆಸ್ ಮೂಲಕ ತನ್ನ ಅಭಿಯಾನವನ್ನು ಆರಂಭ ಮಾಡಿದವರು. ಆ ನಂತರ ಯುವ ಕಾಂಗ್ರೆಸ್ ನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅವರು ದೇಶದಾದ್ಯಂತ ಕಾಂಗ್ರೆಸ್ ಪರವಾಗಿ ಅವರು ನಡೆಸ್ಕೊಂಡು ಬಂದವರು. ಈ ಹಿನ್ನೆಲೆಯಲ್ಲೇ ಅವರು ಕಾಂಗ್ರೆಸ್ ನಾಯಕರು ಅವರ ಮೇಲೆ ಪ್ರಭಾವಗೊಂಡು ಅವರಿಗೆ ಚುನಾವಣೆಗೆ 1978ರಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಅವರು ಜಯಿಸಿದ್ರು, ಬಂಟ್ವಾಳ ಕ್ಷೇತ್ರದಿಂದ ಜಯಿಸಿದ್ರು. ಮುಂದೆ ಅವರಿಗೆ ಅವಕಾಶ ಸಿಕ್ಕಿದ್ದು ಅವರು ಕಾಂಗ್ರೆಸ್ನಿಂದ ದೊಡ್ಡ ಅವಕಾಶಗಳು ಆಮೇಲೆ ಸಿಕ್ಲಿಲ್ಲ. ಮುಂದೆ ಅವರು ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾಗಿ ಅವರು ಸೇವೆ ಸಲ್ಲಿಸಿದ್ರು. ನಾನು ನಿಮ್ಗೆ ತಿಳಿಸಿದೆ, 1969ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರಿ ಅಲ್ಲಿ ಅವರು ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದ್ರು. ಆಮೇಲೆ ದೇವರಾಜ ಅರಸ್ ಅವರಿಗೆ ಅನೇಕ ಅವಕಾಶಗಳನ್ನು ಕಾಂಗ್ರೆಸ್ ನಲ್ಲಿ ಕೊಟ್ಟರು. ದೇವರಾಜ ಅರಸ್ ಕೆಪಿಸಿಸಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರ ನೇಮಕ ಮಾಡಿದ್ರು. ಇದು 1975ರಿಂದ 80. ಈ ನಡುವೆ ಅದು ತುರ್ತು ಪರಿಸ್ಥಿತಿಯ ಸಂದರ್ಭ ಕೂಡ. ಮುಂದೆ 1990ರಿಂದ 2002ರವರೆಗೆ ಅದು ಒಂಥರ ದೀರ್ಘಕಾಲ, 12 ವರ್ಷ 2 ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಜೊತೆಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಸದಸ್ಯರಾಗಿದ್ದರು. ಅವರು ವಿಜಯ ಕಾಲೇಜ್ ಬೆಂಗಳೂರಿನಲ್ಲಿ ಕೂಡ ತಮ್ಮ ಶಿಕ್ಷಣವನ್ನು ಪಡೆದವರು. ಹೀಗೆ ರಾಜಕೀಯ ರಂಗದಲ್ಲಿ ಓರ್ವ ಶಿಕ್ಷಣ ತಜ್ಞನಾಗಿ, ಪರಿಸರ ಪ್ರೇಮಿಯಾಗಿ, ಕೃಷಿಕನಾಗಿ, ಉದ್ಯಮಿಯಾಗಿ ಅವರು ರಾಜಕೀಯ ರಂಗಕ್ಕೆ ಅವರು ಒಂದು ಗೌರವಾನ್ವಿತ ಸ್ಪರ್ಶವನ್ನು ಕೊಟ್ಟವರು. ಜಾತ್ಯತೀತ ವ್ಯಕ್ತಿ ಅನ್ನುವ ನೆಲೆಯಲ್ಲಿ ಕೂಡ, ಆದರೆ ಇಲ್ಲಿ ಮುಸ್ಲಿಂ ಸಮುದಾಯದ ವಿಷಯದಲ್ಲಿ ಬರುವಾಗ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಒಂದು ಸಾಂಪ್ರದಾಯವಾದಿಗಳಾದ ಮುಸ್ಲಿಮರನ್ನ ಈ ಮುಖ್ಯವಾಹಿನಿಗೆ ಬೆರೆಯುವಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಲಾಗ್ತದೆ. ಸೊ ಯಾವ ರೀತಿ ಅಂತ ಹೇಳ್ಬೋದು, ಏನಾದ್ರು ಮಾಹಿತಿ ಇದೆ ಸರ್? ಅವರು ಮುಸ್ಲಿಂ ಬಾಂಧವರಿಗೆ ಬಹಳ ವಿಶೇಷವಾಗಿ ಅವರನ್ನು ಶಿಕ್ಷಣದ ಮೂಲಕ ಸಮಾಜದಲ್ಲಿ ಅವರನ್ನು ಸಬಲೀಕರಣಗೊಳಿಸಬಹುದು ಅಂತ ಅವರು ಯೋಚನೆ ಮಾಡಿದ್ರು. ಹಾಗಾಗಿ ಶಿಕ್ಷಣಕ್ಕೆ ಆದ್ಯತೆ, ಶಿಕ್ಷಣ ಸಂಸ್ಥೆಯನ್ನು ಕೂಡ ಅವರು ಬಜ್ಪೆ ಪರಿಸರದಲ್ಲಿ ಸ್ಥಾಪಿಸಿದವರು. ಆಮೇಲೆ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಮಹಾ ಒಕ್ಕೂಟದ ಗೌರವ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿ ಅಲ್ಲಿ ಶಿಕ್ಷಣವನ್ನು ಮತ್ತಷ್ಟು ಸಮಾಜಮುಖಿಯಾಗಿ, ಧಾರ್ಮಿಕ ಚೌಕಟ್ಟಿನ ಒಳಗೆ ಸಮಾಜ ಮುಖಿಯಾಗಿ ರೂಪಿಸಲಿಕ್ಕೆ ಅವರು ಪ್ರಯತ್ನವನ್ನು ಪಟ್ಟವರು. ಅಷ್ಟು ಮಾತ್ರವಲ್ಲ, ಅವರ ಈ ಶಿಕ್ಷಣ ಪ್ರೇಮದ ಮೂಲಕ ಅವರು ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೆ ತಮ್ಮ ಸಂಸ್ಥೆಗಳಲ್ಲಿ, ಉಳಿದ ಸಂಸ್ಥೆಗಳಲ್ಲಿ ಕೂಡ ಅವಕಾಶವನ್ನು ತೆಗೆದುಕೊಟ್ಟವರು. ಸರ್ಕಾರಿ ಸವಲತ್ತುಗಳನ್ನು ಕೂಡ ಸಚಿವರಾಗಿದ್ದಾಗ ಉನ್ನತ ಶಿಕ್ಷಣ ಇಲಾಖೆಯನ್ನು ಅವರು ನೋಡ್ಕೊಂಡಿದ್ದವರು. ಹೀಗೆ ಶಿಕ್ಷಣಕ್ಕೂ ಅವರಿಗೂ ಸಮಾಜದ ಪರಿವರ್ತನೆಯ ಅಂಗಕ್ಕೂ ಬಹಳ ದೊಡ್ಡ ನಂಟು ಬಿ.ಎ. ಮೊಯ್ದೀನ್ ಅವರದ್ದು. ಓಕೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಾದರೂ ಕೊಟ್ಟಿದ್ದಾರೆ ಅಂತ ನೆನಪಿಸಿಕೊಳ್ಳುವ ಕೊಡುಗೆ ಏನಾದರೂ ಇದೆಯಾ? ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ನೀವೊಂದು ಹೀಗೆ ಬೆರಳು ತೋರಿಸುವಂತ ಘಟನೆಗಳು ಕಡಿಮೆ. ಯಾಕಂದ್ರೆ ಅವರು 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಆಮೇಲೆ 1 ಬಾರಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಕೆಲವು ಹೊಸ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ದೊರಕಿಸಿಕೊಡ್ಲಿಕ್ಕೆ ಅವರ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸಿದ್ರು. ಆ ಇಲಾಖೆ ನೀವು ತೋರಿಸುವಂತ ಒಂದು ಮಾನ್ಯುಮೆಂಟಲ್ ಅಂತ ಒಂದು ಕೊಡುಗೆಗಳನ್ನ ನಿರೀಕ್ಷೆ ಮಾಡದೇ ಇದ್ರು ಶಿಕ್ಷಣ ಕ್ಷೇತ್ರದಲ್ಲಿ, ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ, ಅದರ ಜೊತೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರು ಅನೇಕ ನಿಯಮಗಳ ಸರಳೀಕರಣ, ಅನುಮತಿ ಒದಗಣೆ ಇತ್ಯಾದಿಗಳಿಗೆ ಅವರು ಸಹಕಾರವನ್ನು ಕೊಟ್ಟವರು. ಅಂದ್ರೆ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವತ್ತು ಏನು ಶಿಕ್ಷಣ ಪಡೆಯಲಿಕ್ಕೆ ನಾವು ಅಂದ್ರೆ ಸರಳ ಮಾರ್ಗವನ್ನು ಅನುಸರಿಸ್ತಾ ಇದ್ದೇವೆ, ಅದರಲ್ಲಿ ಅವರು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಅದನ್ನೇ ದೊಡ್ಡ ಕೊಡುಗೆ ಅಂತ ನಾವು ಪರಿಗಣಿಸಬಹುದು. ಖಂಡಿತ. 1995ರಿಂದ 99ರವರೆಗೆ ಅವರು ಉನ್ನತ ಶಿಕ್ಷಣದ ಇಲಾಖೆಯನ್ನ ನಿರ್ವಹಣೆ ಮಾಡಿದವರು. ಸ್ವತಃ ಅವರು ವಿಜ್ಞಾನ ಪದವೀಧರ, ಹಾಗಾಗಿ ಜ್ಞಾನವಂತರು ಆಗಿದ್ರು. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಆ ಜ್ಞಾನದ ಸ್ಪರ್ಶವನ್ನು ಕೂಡ ಕೊಟ್ಟಿದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾವು ಕಳೆದ 10 ವರ್ಷಗಳಲ್ಲಿ ರಾಜಕಾರಣದಿಂದ ಸಂಪೂರ್ಣ ದೂರ ಇದ್ರು. ಆದ್ರೆ ಅವರು ಸಾಮಾಜಿಕವಾಗಿ ಏನು ತೊಡಗಿಕೊಂಡಿದ್ರೆ ಹೇಗೆ ಅಂತ? ಈ ಕೊನೆಯ 10 ವರ್ಷಗಳ, ಅದರಲ್ಲೂ ಕೊನೆಯ 5 ವರ್ಷಗಳಲ್ಲಿ ಒಂದಿಷ್ಟು ಅನಾರೋಗ್ಯ ಅವರನ್ನು ಕಾಡಿತ್ತು. ತಾವು ಆಗ ಕೇಳಿದಾಗೆ ಬ್ಯಾರಿ ಸಮುದಾಯಕ್ಕೆ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆಧುನೀಕರಣ, ಬದಲಾಗುವ ಸಮಾಜದ ಜೊತೆಗೆ ಹೊಂದಾಣಿಕೆ. ಇವನ್ ಅವರಿಗೆ ವಿಶ್ವ ಬ್ಯಾರಿ ಪ್ರಶಸ್ತಿ ಕೂಡ ಅವರಿಗೆ ಕೊಡಲಾಗಿತ್ತು. ಆದ್ರೆ ಅವರು ಎಲ್ಲ ಜಾತಿ, ಧರ್ಮ, ಮತಗಳನ್ನು ಮೀರಿ ನಿಂತ ಮಾನವತಾವಾದಿಯಾಗಿ ಗುರುತಿಸಿಕೊಂಡಿದ್ದಾರೆ.
ಸೊ ಇದು ಅವರ ಜಾತ್ಯತೀತತೆಯ ಬಗ್ಗೆ ಒಂದು ಏನಾದರೂ ನೆನಪಿಸಿಕೊಳ್ಳುವಂತ ಕೊಡುಗೆ ಅಂತ ಗ್ರಹಿಸಿಕೊಳ್ಳುವಂತ ಘಟನೆ ಏನಾದರೂ ಇದೆಯಾ ನಿಮ್ಮ ಹತ್ರ, ನಿಮ್ಮ ನೆನಪಿನ? ನಮ್ಮ ಜಿಲ್ಲೆಯಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳ ಪುನಶ್ಚೇತನ ಅಥವಾ ಜೀರ್ಣೋದ್ಧಾರ ಇತ್ಯಾದಿ ಪ್ರಕ್ರಿಯೆಗಳು ನಡೆದಾಗ ಅಲ್ಲಿಗೆ ದೊರಕಬೇಕಾದಂತಹ ಸವಲತ್ತುಗಳಿಗೆ ಅವರು ವೇಗವರ್ಧಕ ಆಗಿದ್ರು. ಅದರಲ್ಲಿ ಅವರು ಜಾತಿ ಧರ್ಮಗಳನ್ನು ನೋಡ್ಲಿಲ್ಲ, ಒಬ್ಬ ಸಚಿವನಾಗಿ ತನ್ನ ಹೊಣೆಗಾರಿಕೆಯನ್ನು ನಿರ್ವಹಣೆ ಮಾಡಿದ್ರು ಅಂತ ತುಂಬಾ ದೃಷ್ಟಾಂತಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಅವರ ಅವಧಿಯಲ್ಲಿ ಕೂಡ ನಮ್ಮ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಕೂಡ ನಡೆದಂತ ಸಂದರ್ಭ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ಸೂಕ್ಷ್ಮವಾಗಿ ಆ ಎಲ್ಲಾ ವಿಚಾರಗಳನ್ನು ಆ ಅವಧಿಯಲ್ಲಿ ಅವರು ನಿಭಾಯಿಸಿದ್ದಾರೆ. ಓಕೆ, ಧನ್ಯವಾದಗಳು ಸರ್. ಆಗ್ಲಿ, ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ. ಓಕೆ, ಬ್ಯಾರಿಯಾಕ್ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಅವರಿಂದ. ಮೊಹಮ್ಮದ್ ಹನೀಫ್ ಅವರೇ ನಮಸ್ಕಾರ. ನಮಸ್ಕಾರ. BA ಮೊಯ್ದೀನ್ ಅವರ ಸಾವಿನ ಕುರಿತಂತೆ ಮತ್ತು ಅವರ ವ್ಯಕ್ತಿತ್ವದ ಕುರಿತಂತೆ ಏನು ಹೇಳಲಿಕ್ಕೆ ಬಯಸ್ತೀರಿ? BA ಮೊಯ್ದೀನ್ ಅವರಂತ ಒಂದು ವ್ಯಕ್ತಿತ್ವ ಈಗಿನ ಬೇರೆ ಸಿಗುವಂತದ್ದು ಕಷ್ಟ ಆಗಿದೆ ನಮ್ಗೆ. ಒಂದು ನಿಷ್ಠುರವಾದಿ, ಮತ್ತೆ ಯಾವುದೇ ಅಪವಾದಗಳಿಗೆ ಅವರು ಇದಾಗ್ಲಿಲ್ಲ, ಭ್ರಷ್ಟಾಚಾರ ರಹಿತ ಒಂದು ರಾಜಕಾರಣ, ಮತ್ತು ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥದ್ದು. ಸೊ ನಿಷ್ಠುರವಾದಿ, ನಿಘರ್ವಿ ಅಂತ ಕೂಡ ಹೇಳ್ತಾರೆ ಅವರನ್ನ. ಸೊ ಈ ದಿಸೆಯಲ್ಲಿ ಸೊ ಈ ಮೊಯ್ದೀನ್ ಅವರ ರಾಜಕಾರಣದ ಅಂದ್ರೆ ಅವರು ಇಷ್ಟು ದಿನ ರಾಜಕಾರಣವನ್ನು ಮಾಡಿದ್ರು, ಅವರ ರಾಜಕಾರಣದ ಸಾಧನೆಯ ಬಗ್ಗೆ ಮತ್ತು ರಾಜಕಾರಣದ ವಿಷಯದಲ್ಲಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ನೀವು? ನೋಡಿ, ಅವರು ದೇವರಾಜ ಅರಸರವರ ಫಾಲೋವರ್. ದೇವರಾಜ ಅರಸರವರೊಟ್ಟಿಗೆ ನಿಂತುಕೊಂಡ್ರು. ಬಂಟ್ವಾಳದಲ್ಲಿ ಒಮ್ಮೆ MLA ಆಗಿದ್ರು. ಹೌದು. ಮತ್ತೆ MLC ಆಗಿ ಜನತಾ ದಳದಲ್ಲಿ ಮಿನಿಸ್ಟರ್ ಆದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ರು. ಉನ್ನತ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯ ಶಿಕ್ಷಣದಲ್ಲಿ ಒಂದು ಕೆಲಸ ಮಾಡಿದ್ದಾರೆ. ಮತ್ತೆ JDS ವಿಭಾಗ ಆದಾಗ, ಜನತಾದಳ ವಿಭಾಗ ಆದಾಗ ಅವರು ಕಾಂಗ್ರೆಸ್ಗೆ ಬಂದರು. ಆದ್ರೆ ಇಲ್ಲಿ ಎಲ್ಲರೊಟ್ಟಿಗೂ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಮತ್ತೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಬೇಕಾದವರಾಗಿ ಒಂದು ಒಳ್ಳೆಯ ಬಾಳುವನ್ನು ಬಾಳಿದ್ದಾರೆ. ಮೊಹಮ್ಮದ್ ಹನೀಫ್ ಅವರೇ, ನಿಮ್ಮ ವಿಷಯದಲ್ಲಿ ಹೇಳಿದರೆ ನೀವು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರ ಬಯೋಗ್ರಫಿಯನ್ನು ತಯಾರಿಸುವ ಸಿದ್ಧತೆಯನ್ನು ಒಂದು ಪ್ರಯತ್ನವನ್ನು ಮಾಡಿದಿರಿ ಅಂತ ಹೇಳ್ತೀರಿ. ಈ ವಿಷಯದಲ್ಲಿ ಅಂದ್ರೆ ಏನೆಲ್ಲ ಮಾಡಿದಿರಿ ಅಥವಾ ಎಲ್ಲಿ ಯಾವ ಹಂತದಲ್ಲಿದೆ ಏನಾದರೂ ಹೇಳ್ಬೋದಾ? ಅಲ್ಲ, ಅವರ ಬಯೋಗ್ರಫಿಯನ್ನು ಮಾಡ್ಬೇಕಂತ ಮನಸ್ಸಿದ್ದು ಸ್ವಲ್ಪ ಬಿಗಿನ್ ಮಾಡಿದ್ದೆವು, ಆದ್ರೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಅದನ್ನು ಈಗ BA ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ಕುಲ್ಲಾಯಿ ಅವರ ನೇತೃತ್ವದಲ್ಲಿ ನನ್ನೊಳಗಿನ ನಾನು ಅಂತ ಹೇಳಿ ಅವರ ಆಟೋಬಯೋಗ್ರಫಿಯನ್ನು ತಯಾರು ಮಾಡಿ ನಾಡ್ದು 20 ತಾರೀಕಿಗೆ ಟೌನ್ ಹಾಲ್ ಅಲ್ಲಿ ಬಿಡುಗಡೆಗೆ ಎಲ್ಲ ಸಿದ್ಧವಾಗಿದೆ ಪುಸ್ತಕ. ಅದರ ಮಧ್ಯದಲ್ಲಿ ಅವರು ಈಗ ಲೋಟ ತೆಗೆಸಿದ್ದಾರೆ. ಅದರಲ್ಲಿ ಕೆಲವು ಪತ್ರಿಕೆಗಳೆಲ್ಲ ಬಂದಿದೆ. ಅವರ ರಾಜಕೀಯ ದಿನಗಳನ್ನು ನೆನಪು ಮಾಡಿಕೊಂಡಿದ್ದಾರೆ, ಅವರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಯಾರು ಕೈ ಕೊಟ್ಟಿದ್ದಾರೆ, ಮತ್ತೆ ಅದರಲ್ಲಿ ಸಂಸ್ಕೃತಿ ಮತ್ತೆ ಸೊಸೈಟಿ ಒಳಗಿನ ಬಾಂಧವ್ಯ ಎಲ್ಲವನ್ನ ಒಂದು ಚರಿತ್ರೆ ಮತ್ತು ಕಲ್ಚರಲ್ ಪುಸ್ತಕ ಆಗಿ ಅದು ಹೊರಬಂದಿದೆ. ಸರಿ 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 ಓಕೆ ಸರ್, ಧನ್ಯವಾದ ನಿಮಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ. ನಮಸ್ತೆ ಸರ್. ನಮಸ್ತೆ 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 ಸರ್, ಏನ್ ಹೇಳಲಿಕ್ಕೆ ಬಯಸ್ತೀರಿ BA ಮೊಯ್ದೀನ್ ಅವರ ಬಗ್ಗೆ? BA ಮೊಯ್ದೀನ್ರ ಹತ್ತಿರ ಬಹಳಷ್ಟು ಒಡನಾಟವನ್ನು ನಾನು ಬೆಳೆಸಿಕೊಂಡಿದ್ದೆ. ಮುಖ್ಯವಾಗಿ ವಿಶೇಷವಾಗಿ ಅವರಲ್ಲಿ ನಾವು ಕಂಡುಕೊಂಡಂತ ಒಂದು ದೊಡ್ಡ ಗುಣ ಏನು ಅಂತ ಹೇಳಿದ್ರೆ, ತುಂಬಾ ಒಂದು ಸರಳತೆ ಮತ್ತು ಶಿಕ್ಷಣದ ಬಗ್ಗೆ ಅವರಿಗೆ ಇರತಕ್ಕಂತ ಒಂದು ಕಾಳಜಿ. ಅವರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಅನರ್ಘ್ಯ ರತ್ನ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಒಂದು ಕಾಲದಲ್ಲಿ ಶಿಕ್ಷಣ ಪ್ರೇಮಿಯಾಗಿ ಬೆಳ್ಕೊಂಡು ಬಂದು ಉನ್ನತ ಶಿಕ್ಷಣ ಸಚಿವರಾಗಿ ಈ ರಾಜ್ಯಕ್ಕೆ ಕೊಡುಗೆ ನೀಡುವ ಜೊತೆಗೆ ಅವರು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಬಹಳಷ್ಟು ಶ್ರಮಿಸಿದರು. ಬಹುಶಃ ನಾವು ಇವತ್ತು ನೋಡ್ತಾ ಇದ್ದೇವೆ, ನೂರಾರು ಸಾವಿರಾರು ಮುಸ್ಲಿಂ ಹೆಣ್ಮಕ್ಳು ಇವತ್ತು ಪದವೀಧರರಾಗಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ, ವೈದ್ಯಕೀಯ ಶಿಕ್ಷಣ ಮುಗಿಸಿ ಅವರು ಡಾಕ್ಟರ್ ಆಗಿ ಇವತ್ತವರು ಅವರ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ರೆ ಬಹುಶಃ ಅದು ನಮ್ಮ BA ಮೊಯ್ದೀನ್ ಅವರಂತೆ BA ಮೊಯ್ದೀನ್ ಅವರ ದೂರದೃಷ್ಟಿ ಕಾರಣ ಅಂತ ಹೇಳ್ತೀರಿ ನೀವು? ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಅವರು ಅವರ ಆಡಳಿತದಲ್ಲಿರುವಾಗಲೇ ನಮ್ಮ JH ಪಟೇಲ್ರು ವಿಧಾನಸಭೆಯಲ್ಲೇ ಹೇಳ್ತಾ ಇದ್ರು, ನಾನು ಕಂಡಂತಹ ಅತ್ಯಂತ ಒಬ್ಬ ಸರಳ ಸಜ್ಜನಿಕೆಯ ಮತ್ತು ನಿಸ್ವಾರ್ಥ
ರಾಜಕಾರಣಿ ಅಂತ ಹೇಳಿದ್ರೆ ಅದು ಬಿ ಎಂ ಮೊಯ್ದೀನ್ ಅಂತ ಹೇಳಿ ಅಸೆಂಬ್ಲಿಯಲ್ಲಿ JH ಪಟೇಲ್ ಹೇಳ್ತಾ ಇದ್ರು. ಅದು ಇಡೀ ರಾಜ್ಯದ ಇತರ ಶಾಸಕರಿಗೆ, ಇತರ ಸಚಿವರಿಗೆ ಅವರು ಒಂದು ರೀತಿಯಲ್ಲಿ ಮಾದರಿಯಾಗಿದೆ. ಇವತ್ತು ಅವರನ್ನು ನಾವು ಕಳ್ಕೊಂಡದ್ದು ಅಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಒಂದು ದೊಡ್ಡ ಒಂದು ನಷ್ಟ. ಅದರ ಜೊತೆಗೆ ರಾಜ್ಯದ ಒಂದು ರಾಜಕಾರಣಿಯಲ್ಲಿ ಒಂದು ಬೆಳ್ಳಿ ಚುಕ್ಕೆ ಮಾಯವಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಇದರ ಜೊತೆಯಲ್ಲಿ ನಾವು ಬಿ ಮೊಯ್ದೀನ್ ಅವರ ಬಗ್ಗೆ ವಿಷಯ ಹೇಳುವುದಾದ್ರೆ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಸಾರ್ವಜನಿಕ ಬದುಕಿನಿಂದ ದೂರ ಆಗಿದ್ರು. ಅದಕ್ಕೆ ಒಂದು ಕಾರಣ ಅನಾರೋಗ್ಯ ಇರಬಹುದು, ಮತ್ತೊಂದು ಸಮುದಾಯದವರು ಅವರನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅನ್ನುವಂತ ಕಾರಣಗಳೇನಾದ್ರೂ ಇದ್ದಾವ ಹೇಗೆ? ಅಂದ್ರೆ ಸಮುದಾಯ ನಡೆಸಿಕೊಳ್ಳಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವರು ಸ್ವಲ್ಪ ನೇರ ನಡೆನುಡಿ ವ್ಯಕ್ತಿತ್ವದವರು. ಕೆಲವೊಮ್ಮೆ ಸಮುದಾಯದಲ್ಲಿ ನಮ್ಗೆ ನಮ್ಮದೇ ಆದ ಕೆಲವು ಯೋಚನೆಗಳಿರ್ತವೆ. ನಮ್ಗೆ ಇಂತಹ ವ್ಯವಸ್ಥೆಗಳಾಗಬೇಕು, ಆಡಳಿತದಲ್ಲಿ ಇಂತಹ ಬದಲಾವಣೆಗಳು ಬೇಕು ಅಂತ. ಆದ್ರೆ ಬಿ ಎಂ ಮೊಯ್ದೀನ್ ಅವರು ಎಲ್ಲಿಯೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯಲಿಲ್ಲ. ಆಡಳಿತಕ್ಕೆ ಅವರು ಒಂದು ಕರ್ತವ್ಯ ಲೋಪವನ್ನು ಮಾಡಲಿಲ್ಲ. ಅದನ್ನು ನಿಯತ್ತಿನಿಂದ ಮಾಡಿದ್ರು. ಎಂತಹ ಇಲ್ಲಿ ದೊಡ್ಡ ದೊಡ್ಡ ಗಲಭೆ ಆಗುವ ಸಂದರ್ಭದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. ಆವಾಗಲೂ ಕೂಡ ಯಾವುದೇ ಸಮುದಾಯಕ್ಕೆ ನೋವಾಗದ ರೀತಿಯಲ್ಲಿ ಅವರು ನಡ್ಕೊಂಡ್ರು. ಅದೊಂದು ಅವರು ಬಹಳ ಒಂದು ಉದಾತ್ತ ಗುಣ ಅಂತ ಹೇಳ್ಬಹುದು. ಆದ್ರಿಂದಲೇ ಇವತ್ತು ಎಲ್ಲ ಸಮುದಾಯದವರು ಬಿ ಎಂ ಮೊಯ್ದೀನ್ ಬಹಳ ಒಂದು ಆದರ್ಶ ರಾಜಕಾರಣಿ ಅಂತ ಹೇಳ್ತಾರೆ. ಓಕೆ, ಖಾದರ್ ಅವರೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದು ಧನ್ಯವಾದ ನಿಮಗೆ. ಧನ್ಯವಾದ. ಥ್ಯಾಂಕ್ ಯು.